ಸಹಕಾರ ಕ್ಷೇತ್ರದ ಮೊಟ್ಟಮೊದಲ ಚಾಕೊಲೇಟ್ ಕಂಪನಿ ಎನಿಸಿದ ಕ್ಯಾಂಪ್ಕೋದಿಂದ ಸ್ಪೈಸಿ ಚಾಕೊಲೇಟ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಕಾರ್ಯಕ್ರಮವು ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಕೊಲೇಟ್ ಅನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಅವರು ಕ್ಯಾಂಪ್ಕೋ ಚಾಕೊಲೇಟ್ ಉದ್ಯಮದಲ್ಲಿ ಹಲವು ಕ್ರಾಂತಿಕಾರಕ ಸಾಧನೆಗಳನ್ನು ಮಾಡಿದೆ. ರೈತರಿಂದ ಬಂದ ಕೋಕೋ, ಸಕ್ಕರೆ ಮತ್ತು ಹಾಲು ಉತ್ಪಾದಕರಿಂದ ಬಂದ ಹಾಲಿನ ಪುಡಿಯನ್ನು ಸೇರಿಸಿ ಅದ್ಭುತವಾದ ಚಾಕೊಲೇಟ್ ಅನ್ನು ತಯಾರಿಸಲಾಗಿದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಇಡೀ ದೇಶದ ಜನತೆಗೆ ಮತ್ತು ಮಕ್ಕಳಿಗೆ ಇವರನ್ನು ತಲುಪಿಸಬೇಕೆಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಅಡಿಕೆ ಬೆಳೆಗಾರರು ಸೇರಿ ಚಾಕೊಲೇಟ್ ಫ್ಯಾಕ್ಟರಿಯನ್ನು ಕಟ್ಟಿ ಕೊಕ್ಕೋವನ್ನ ರೈತರಿಂದ ಶುಗರ್ ಕೇನಿಂದ ಬಂದಂತಹ ಶುಗರ್ ಅನ್ನ ಇನ್ನೊಂದು ಹಾಲು ಉತ್ಪಾದಕರಿಂದ ಬಂದಂತಹ ಹಾಲಿನ ಪುಡಿಯನ್ನ ಸೇರಿಸಿ ಇವತ್ತು ಅದ್ಭುತವಾದಂತಹ ಒಂದು ಚಾಕ್ಲೇಟ್ ಅನ್ನ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಆಧುನಿಕ ತಂತ್ರಜ್ಞಾನದ ಮುಖಾಂತರ ಇಡೀ ದೇಶದ ಜನಗಳಿಗೆ, ಇಡೀ ದೇಶದ ಮಕ್ಕಳಿಗೆ, ದೇಶದ ಯುವಕರಿಗೆ ಇದನ್ನು ತಲುಪಿಸಬೇಕು ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ರೈತರ ಒಂದು ಉತ್ಪನ್ನವನ್ನ ಇವತ್ತು ಅತ್ಯಾಧುನಿಕವಾದಂತಹ ಒಂದು ಕಾರ್ಖಾನೆಯಲ್ಲಿ ಅತ್ಯಾಧುನಿಕವಾದ ವಿಧಾನಗಳಿಂದ ಇದನ್ನ ಅತ್ಯಾಧುನಿಕ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಒಂದು ವಿನೂತನವಾದ ಪ್ರಯೋಗ. ಈ ಸಂದರ್ಭ ಸುರೇಶ್ ಭಂಡಾರಿ, ಶಂಕರ್ ನಾರಾಯಣ ಖಂಡಿಗೆ, ರಶ್ಮಿ ಮತ್ತಿತರರು ಉಪಸ್ಥಿತರಿದ್ದರು.